ಕುಂದಾಪುರದ ಕೋಟೇಶ್ವರ ಹಳೆ ಅಳಿವೆ ಕಡಲ ತೀರದಲ್ಲಿ ಬೀಸಿದ ಕೈರಂಪಣಿ ಬಲೆಗೆ ರಾಶಿಗಟ್ಟಲೆ ಬೂತಾಯಿ ಮೀನು ಸಿಕ್ಕಿದ್ದು ಮೀನುಗಾರರು ಮತ್ಸ್ಯಪ್ರಿಯರ ಮುಖದಲ್ಲಿ ಸಂತಸ ಮೂಡಿದೆ. ಬುಧವಾರ ಬೀಸಿದ ಕೈರಂಪಣಿ ಬಲೆಗೆ 4 ಲಕ್ಷಕ್ಕೂ ಮಿಕ್ಕಿ ಮೀನುಗಳು ಸಿಕ್ಕಿದ್ವು. ಆದರೆ ಬಲೆ ಎಳೆಯಲು ಕಡಿಮೆ ಸಂಖ್ಯೆಯಲ್ಲಿ ಮೀನುಗಾರರಿದ್ದರಿಂದಾಗಿ ಹೆಚ್ಚಿನ ಮೀನುಗಳು ಬಲೆಯಿಂದ ತಪ್ಪಿಸಿಕೊಂಡು ಹೋಗಿವೆ. ಸ್ಥಳೀಯರು ಕೆಲಸಕ್ಕೆ ಹೋಗುವವರು ಮೀನುಗಾರರ ನೆರವಿಗೆ ಧಾವಿಸಿದ್ರಿಂದ ಸುಮಾರು 70,000ಕ್ಕೂ ಅಧಿಕ ಬೈಗೆ ಮೀನುಗಳು ಮೀನುಗಾರರ ಪಾಲಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಬೈಗೆ ಮೀನುಗಳು ಸಮುದ್ರ ದಡದಲ್ಲಿ ಬಂದು ಬಿದ್ದಿದ್ದರಿಂದ ಸಾರ್ವಜನಿಕರು ಮುಗಿಬಿದ್ದು ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿವೆ. ಇತ್ತೀಚೆಗೆ ಹೆಜಮಾಡಿ ಪಡುಬಿದ್ರೆ ಕೈರಂಪಣಿ ಬಲೆಗೆ ಬಿಳಿ ಮೀನುಗಳು ಬಿದ್ದಿದ್ದು ಭಾರೀ ಸುದ್ದಿಯಾಗಿತ್ತು. ಕುಂದಾಪುರ ಕನ್ನಡದಲ್ಲಿ ಬೂತಾಯಿ ಮೀನಿಗೆ ಬೈಗೆ ಮೀನು ಎಂದು ಕರೆಯುತ್ತಾರೆ. ಔಷಧೀಯ ಗುಣ ಹೊಂದಿರುವ ಈ ಮೀನುಗಳನ್ನ ಕರಾವಳಿಯ ಮಂದಿ ತುಂಬಾ ನೆಚ್ಚಿಕೊಳ್ಳುತ್ತಾರೆ. ಅಲ್ಲದೆ ಈ ಮೀನುಗಳು ವಿದೇಶಕ್ಕೂ ರಫ್ತಾಗುವುದು ಮತ್ತೊಂದು ವಿಶೇಷ. ಶ್ರೀಕಾಂತ್ ಹೆಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.